ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವೊಂದು ಬಂಗಡೆ ಮೀನಿನ ಪುಳಿ ಮುಂಚಿಯನ್ನು ಮಾಡುವ. ಅದಕ್ಕೆ ನಾವು ಬಂಗಡೆ ಮೀನನ್ನು ತಗೊಂಡಿದ್ದೆ. ಒಂದು 8 ಬಂಗಡೆ ಮೀನಿದೆ ಇಲ್ಲಿ. ನಂತರ ಅದಕ್ಕೆ 1 ಚಮಚಷ್ಟು ಜೀರಿಗೆ ಇದೆ. ನಂತರ 2 ಚಮಚ ಕೊತ್ತಂಬರಿ ಇದೆ. ಓಕೆ. ನಂತರ ಇಲ್ಲಿ ಓಮ ತಗೊಂಡಿದೆ. ನಂತರ ಒಂದು ಸ್ವಲ್ಪ ಕಾಳುಮೆಣಸು ಇದೆ, 1/4 ಚಮಚ. ನಂತರ ಮೆಂತ್ಯ 1/4 ಚಮಚ ಇದೆ. ಈ ಮೂರನ್ನು ಹುರಿಲಿಕ್ಕೆ ಇದೆ. ಓಕೆ, ಈ ಮೂರನ್ನು ನಾವು ಹುರಿಲಿಕ್ಕಿದೆ. ಈ ಕೊತ್ತಂಬರಿ ಹುರಿಲಿಕ್ಕಿಲ್ಲ, ಜೀರಿಗೆ ಕೂಡ ಹುರಿಲಿಕ್ಕಿಲ್ಲ. ನಂತರ ಬ್ಯಾಡಿಗೆ ಮೆಣಸು ಅಂತ ತಗೊಂಡಿದೆ. ಒಂದು 10-15 ಬ್ಯಾಡಿಗೆ ಮೆಣಸಿದೆ. ಒಂದು ಸ್ವಲ್ಪ ಖಾರಕ್ಕೋಸ್ಕರ ಅಷ್ಟೇ. ಪುಳಿ ಮುಂಚೆ ಅಂದ ತಕ್ಷಣ ಸ್ವಲ್ಪ ಬ್ಯಾಡಿಗೆ ಮೆಣಸು ಖಾರ ಬೇಕಾಗುತ್ತೆ. ನಂತರ ಒಂದು ಸ್ವಲ್ಪ ಅರಿಶಿನ ಹುಡಿ ಇದೆ. ನಂತರ ಸ್ವಲ್ಪ ಬೆಳ್ಳುಳ್ಳಿ ಇದೆ. ಒಂದು ಚಿಕ್ಕ ಹುಣಸೆ ಹಣ್ಣಿನ ಗಾತ್ರದಷ್ಟು ಹುಳಿ ಇದೆ. ಓಕೆ. ನಂತರ ಇಲ್ಲಿ 2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸ್ಲೈಸ್ ಮಾಡಿಟ್ಟಿದ್ದೇವೆ. 1 ದೊಡ್ಡ ಗಾತ್ರದ ಟೊಮೆಟೊವನ್ನು ಸ್ಲೈಸ್ ಮಾಡಿಟ್ಟಿದ್ದೇವೆ. ನಂತರ ಕಾಯಿ ಮೆಣಸು ನೀವು ನೋಡ್ಬೋದು. ಕಾಯಿ ಮೆಣಸನ್ನು ಮತ್ತು ಶುಂಠಿ ಇದೆ, 1 ದೊಡ್ಡ ಗಾತ್ರದ್ದು ಶುಂಠಿ ಒಂದು ಸ್ಲೈಸ್ ಮಾಡಿಟ್ಟಿದ್ದೇವೆ. ಓಕೆ, ಕಟ್ ಮಾಡಿಟ್ಟಿದ್ದೇವೆ. ನಂತರ ಬೇವಿನ ಸೊಪ್ಪು. ಓಕೆ, ಇವಿಷ್ಟೇ ಬೇಕಾಗಿರೋದು. ಇದನ್ನು ಯಾವ ರೀತಿ ಈಗ ನಾವು ಪುಳಿ ಮುಂಚಿ ಮಾಡೋದು ಅನ್ನೋದರ ಬಗ್ಗೆ ತಿಳಿಸ್ತೇವೆ. ಒಂದು ಚಿಕ್ಕ ಒಗ್ಗರಣೆ ಪ್ಲೇಟ್ ತಗೊಂಡು ನಾವು ಆಗಲೇ ಹೇಳಿರುವಂಥ ಮೆಂತೆ, ಓಮ, ನಂತರ ಕಾಳುಮೆಣಸು ಇವನ್ನು ಮಾತ್ರ ಹುರಿಯೋಣ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಲಿಕ್ಕಿಲ್ಲ, ಡೈರೆಕ್ಟಾಗಿ ಹುರಿಯೋದು ಈ ರೀತಿ. ಒಂದು ಜಾರ್ ತಗೊಂಡು ಅದಕ್ಕೆ ಆ ಹುರಿದದನ್ನೆಲ್ಲ ಆ್ಯಡ್ ಮಾಡಿಗಿದೆ. ನಂತರ ಕೊತ್ತಂಬರಿ ನಾವು ತಗೊಂಡಿರುವಂಥದ್ದು 2 ಚಮಚ, ಅದನ್ನು ಕೂಡ ಆ್ಯಡ್ ಮಾಡಿಗಿದೆ. ಜೀರಿಗೆ ನಾವು 1 ಚಮಚ ತಗೊಂಡಿದ್ದೇವೆ, ಅದನ್ನು ಕೂಡ ಆ್ಯಡ್ ಮಾಡಲಿಕ್ಕಿದೆ. ನಂತರ ಹುಳಿಯನ್ನು ಕೂಡ ಹಾಕಲಿಕ್ಕಿದೆ. ಆನಂತರ ಬೆಳ್ಳುಳ್ಳಿಯನ್ನು ಕೂಡ ಡೈರೆಕ್ಟಾಗಿ ಹಾಕಲಿಕ್ಕಿದೆ. ನಂತರ ನಾವು ತಗೊಂಡಿರುವಂಥ ಮೆಣಸನ್ನು ಕೂಡ ಡೈರೆಕ್ಟಾಗಿ ಹಾಕಲಿಕ್ಕಿದೆ. ಆನಂತರ ಅರಿಶಿನ ಹುಡಿಯನ್ನು ಕೂಡ ಡೈರೆಕ್ಟಾಗಿ ಹಾಕಲಿಕ್ಕಿದೆ. ಓಕೆ, ಇದೆಲ್ಲವನ್ನು ಈ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿದ್ದೇವೆ. ಈಗ ನೀವು ನೋಡ್ಬೋದು, ತೆಂಗಿನಕಾಯಿ ಎಲ್ಲ ಹಾಕಲಿಕ್ಕಿಲ್ಲ ಇದಕ್ಕೆ, ಪುಳಿ ಮುಂಚೆ ಇದು. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಒಳ್ಳೆ ಮಾಡಿ ರುಬ್ಬಿಕೊಳ್ಳುವ ಒಂದು ಸರಿ. ಓಕೆ ಫ್ರೆಂಡ್ಸ್, ಈ ಟೈಪಲ್ಲಿ ನಾವು ರುಬ್ಬಿಟ್ಟಿದ್ದೇವೆ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೇವೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇವೆ. ಒಂದು 4 ಚಮಚಷ್ಟು ಎಣ್ಣೆಯನ್ನು ಹಾಕಿದ್ದೇವೆ ಇದಕ್ಕೆ. ಆನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡ್ತಿದ್ದೇವೆ. ಈಗ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾವೀಗ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಲಿಕ್ಕಿದೆ. ಈಗ ನಾವು ತಗೊಂಡಿರುವಂಥ ಈರುಳ್ಳಿಯನ್ನು ಇಲ್ಲಿ ಆ್ಯಡ್ ಮಾಡೋಣ. ಈರುಳ್ಳಿಯನ್ನು ಆ್ಯಡ್ ಮಾಡಿದ ನಂತರ ಒಂದು ಸ್ವಲ್ಪ ಫ್ರೈ ಮಾಡಬೇಕು, ಒಳ್ಳೆ ಮಾಡಿ. ಈ ರೀತಿ ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಈರುಳ್ಳಿ ಫ್ರೈ ಆದ ನಂತರ ನಾವು ಅದಕ್ಕೆ ಕಟ್ ಮಾಡಿ ಇಟ್ಟಿರುವಂಥ ಟೊಮೆಟೊ, ನಂತರ ಶುಂಠಿ, ನಂತರ ಕಾಯಿ ಮೆಣಸು ಈ ಮೂರನ್ನು ಆ್ಯಡ್ ಮಾಡುವಾಗ ಆ್ಯಡ್ ಮಾಡಿದ ನಂತರ ಅದನ್ನು ಕೂಡ ಒಳ್ಳೆ ಮಾಡಿ ಫ್ರೈ ಮಾಡಲಿಕ್ಕಿದೆ.
ಈಗ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಆ್ಯಡ್ ಮಾಡುವ. ಓಕೆ ಫ್ರೆಂಡ್ಸ್, ಇಲ್ಲಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೇವೆ. ಓಕೆ ಫ್ರೆಂಡ್ಸ್, ನಾವು ಈಗ ಮಸಾಲೆಯನ್ನು ನಾವು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇಲ್ಲಿ ಆ್ಯಡ್ ಮಾಡುವ. ಈಗ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವ. ಇದಕ್ಕೆ ಮಸಾಲೆ ಎಷ್ಟು ತೆಳು ಬೇಕೋ ಅಷ್ಟು ಹದದಲ್ಲಿ ಇಟ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು ಸರಿ ಬೇಯಿಸ್ಕೊಳ್ಳುವ. ಈ ಮಸಾಲೆ ಜೊತೆ ನಾವು ಹಾಕಿರುವಂಥ ಎಲ್ಲ ಟೊಮೆಟೊ, ಈರುಳ್ಳಿ, ಆನಂತರ ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದು ಸ್ವಲ್ಪ ಒಳ್ಳೆ ಮಾಡಿ ಬೇಯಲಿಕ್ಕಿದೆ ಇದರ ಜೊತೆ. ನಂತರ ನಾವು ಮೀನನ್ನು ಆ್ಯಡ್ ಮಾಡುವ ಇದಕ್ಕೆ. ಫ್ರೆಂಡ್ಸ್, ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಈಗ ಒಂದು ಸಾರಿ ಒಳ್ಳೆ ಮಾಡಿ ಕುದಿ ಬರೆಸ್ಕೊಳ್ಳುವ ಇದನ್ನು. ಎಸ್ ಫ್ರೆಂಡ್ಸ್, ಇಲ್ಲಿ ಮಸಾಲೆ ಒಳ್ಳೆ ರೀತಿ ಕುದಿದಿದೆ. ನಾವೀಗ ಇದಕ್ಕೆ ಒಂದೊಂದೇ ಮೀನನ್ನು ಇಲ್ಲಿ ಆ್ಯಡ್ ಮಾಡುವ. ಒಂದೊಂದೇ ಬಂಗಡೆ ಮೀನನ್ನು ಈ ಮಸಾಲೆಗೆ ಆ್ಯಡ್ ಮಾಡುವ. ಈ ದೊಡ್ಡ ದೊಡ್ಡ ಇದ್ದಂಥ ಬಂಗಡೆ ಮೀನನ್ನು ನಾವು ಮೂರಾಗಿ ಸ್ಲೈಸ್ ಮಾಡಿ ಇಟ್ಟಿದ್ದೇವೆ. ಈ ಸ್ಲೈಸ್ ಮಾಡೋದು ತುಂಬ ಅನಿವಾರ್ಯ, ಯಾಕಂತ ಹೇಳಿದರೆ ಮಸಾಲೆ ಎಲ್ಲ ಈ ಮೀನಿನ ಒಳಗೆ ಹೀರಿಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ಲೈಸ್ ಮಾಡಲೇಬೇಕು, ಇಲ್ಲದಿದ್ದರೆ ಮೀನಿಗೆ ಮಸಾಲೆ ಸ್ವಲ್ಪ ಹಿಡಿಯೋದು ಲೇಟು. ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಈ ರೀತಿ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಮೇಲ್ಗಡೆಯಿಂದ ಈ ರೀತಿ ಹಾಕಿ ನಂತರ ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಮತ್ತೊಂದು ಸಾರಿ ಒಳ್ಳೆ ಮಾಡಿ ಮೀನನ್ನು ಬೇಯಿಸ್ಕೊಳ್ಳುವ. ಎಸ್ ಫ್ರೆಂಡ್ಸ್, ನಮ್ಮ ಒಂದು ಬಂಗಡೆ ಪುಳಿ ಮುಂಚಿ ಫಸ್ಟ್ ಕ್ಲಾಸಾಗಿ ರೆಡಿಯಾಗಿದೆ. ನೀವು ನೋಡ್ಬೋದು, ಮೀನು ಕೂಡ ಒಳ್ಳೆ ಬೆಂದಿದೆ, ಮಸಾಲೆ ಕೂಡ ಒಳ್ಳೆ ಕರೆಕ್ಟಾಗಿ ಮೀನಿನ ಜೊತೆ ಒಳ್ಳೆ ಮಿಕ್ಸ್ ಆಗಿದೆ, ಒಳ್ಳೆ ಬ್ಲೆಂಡ್ ಆಗಿದೆ. ನೀವು ನೋಡ್ಬೋದು. ಈಗ ಈ ಹಂತದಲ್ಲಿ ಉಪ್ಪೆಲ್ಲ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಹಾಕ್ಕೊಳ್ಬೋದು. ಒಂದು ವೇಳೆ ಉಪ್ಪು ಕರೆಕ್ಟ್ ಇದ್ದರೆ ಬೇಕಾಗಿಲ್ಲ. ಈ ರೀತಿ ಮಾಡಿ ಇದನ್ನು ಒಂದು ಮಾಡಿದ ನಂತರ ಒಂದು 6 ಗಂಟೆ ನಂತರ ಇದನ್ನು ಉಪಯೋಗಿಸಬೇಕು. 6 ಗಂಟೆ ನಂತರ ಉಪಯೋಗಿಸಿದರೆ ಭಾಳ ಒಳ್ಳೆಯದಾಗುತ್ತೆ, ಯಾಕಂದರೆ ಮೀನಿಗೆ ಮಸಾಲೆ ಎಲ್ಲ ಸೂಪರಾಗಿ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಬಂಗಡೆ ಪುಳಿ ಮುಂಚಿ ರೆಡಿಯಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ಬಂಗಡೆ ಮೀನಿನ ಪುಳಿ ಮುಂಚಿ ನಿಮಗೆ ಹೇಗೆ ಅನಿಸಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಈ ರೀತಿಯ ಒಂದು ಬಂಗಡೆ ಪುಳಿ ಮುಂಚಿ ನೀವು ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸೂಪರಾಗಿ ಬಂದಿದೆ ನಮ್ಮ ಬಂಗಡೆ ಪುಳಿ ಮುಂಚಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.